ನಕಲಿ ದಾಖಲೆಗಳನ್ನು ಸೃಷ್ಟಿಸಿ ಸಾರ್ವಜನಿಕರಿಗೆ ಮತ್ತು ಸರ್ಕಾರಕ್ಕೆ ವಂಚಿಸುತ್ತಿದ್ದ ಜಾಲವನ್ನು ಬಯಲಿಗೆಳೆದಿರುವ ಮಂಗಳೂರಿನ ಸಿಸಿಬಿ ಪೊಲೀಸರು ಮತ್ತೆ 4 ಮಂದಿಯನ್ನು ಬಂಧಿಸಿದ್ದಾರೆ. ತೊಕ್ಕೊಟ್ಟು ಅಂಬಿಕಾ ರಸ್ತೆ ನಿವಾಸಿ 28 ವರ್ಷದ ನಿಶಾಂತ್ ಕುಮಾರ್, ಬಂಟ್ವಾಳ ತಾಲೂಕು ಪುದು ಸುಜೀರ್ ರಸ್ತೆ ನಿವಾಸಿ 31 ವರ್ಷದ ನಿತಿನ್ ಕುಮಾರ್, ಇಂದಿರಾನಗರ ಹಾರಾಡಿ ಸಜಿಪಾ ಮುನ್ನೂರು ನಿವಾಸಿ 46 ವರ್ಷದ ಹಸನ್ ರಿಯಾಸ್ ಮತ್ತು ಕಾವೂರು ಪಳನೀರ್ ನಿವಾಸಿ 39 ವರ್ಷದ ಹನೀಫ್ ಬಂಧಿತ ಆರೋಪಿಗಳು ಆಧಾರ್ ಕಾರ್ಡ್ ಮತ್ತು ಪಹಣಿ ಪತ್ರಗಳನ್ನು ನಕಲಿಯಾಗಿ ಸೃಷ್ಟಿಸಿ ಅವುಗಳನ್ನು ನೈಜ ದಾಖಲಾತಿಗಳು ಎಂದು ನಂಬಿಸಿ ವಿವಿಧ ಇಲಾಖೆಗಳಿಗೆ ಮತ್ತು ನ್ಯಾಯಾಲಯಕ್ಕೆ ನೀಡಿ ಕ್ರಿಮಿನಲ್ ಪ್ರಕರಣಗಳಲ್ಲಿ ಬಂಧಿತರಾಗಿರುವ ಆರೋಪಿಗಳಿಗೆ ಜಾಮೀನು ನೀಡಲು ಬಳಕೆ ಮಾಡುತ್ತಿದ್ದ ಆರೋಪದ ಮೇರೆಗೆ ಬಪ್ಪನಾಡುವಿನ ಅಬ್ದುಲ್ ರೆಹಮಾನ್ ಎಂಬಾತನನ್ನ ಇತ್ತೀಚೆಗೆ ಪೊಲೀಸರು ಬಂಧಿಸಿದರು. ಆತ ನೀಡಿದ ಮಾಹಿತಿ ಮೇರೆಗೆ ಕಾರ್ಯಾಚರಣೆ ನಡೆಸಿದ ಸಿಸಿಬಿ ಪೊಲೀಸರು ಮತ್ತೆ 4 ಮಂದಿಯನ್ನ ದಸ್ತಗಿರಿ ಮಾಡಿದ್ದಾರೆ. ಈ ವಂಚನೆ ಜಾಲದಲ್ಲಿ ಇನ್ನೂ ಹಲವರು ಆರೋಪಿಗಳು ಭಾಗಿಯಾಗಿರುವ ಬಗ್ಗೆ ಮಾಹಿತಿ ಇದ್ದು ತನಿಖೆ ಮುಂದುವರೆದಿದೆ ಎಂದು ಮಂಗಳೂರು ನಗರ ಪೊಲೀಸ್ ಆಯುಕ್ತ ಸುಧೀರ್ ಕುಮಾರ್ ರೆಡ್ಡಿ ತಿಳಿಸಿದ್ದಾರೆ. ಆರೋಪಿತರಿಗೆ ನಕಲಿ ಶ್ಯೂರಿಟಿ ನೀಡಿ ಬೇಲ್ ಕೊಡಿಸ್ತಾ ಇರುವಂಥ ಒಂದು ಜಾಲ ಪತ್ತೆಯಾಗಿದೆ. ಇದರಲ್ಲಿ ನೋಡಿದರೆ ಇವರೇನು ಮಾಡ್ತಾರಂದರೆ, ಕೋರ್ಟ್ನಲ್ಲಿ ಯಾರೇ ಆರೋಪಿತರಿಗೆ ಬೇಲ್ ಕೊಡಬೇಕಾದ್ರೆ ಅವ್ರ ಪ್ರಾಪರ್ಟಿ ಡಾಕ್ಯುಮೆಂಟ್ಸು ಮತ್ತು ಆಧಾರ್ ಕಾರ್ಡ್ ತೋರಿಸ್ಬೇಕಂತ ಹೇಳ್ತಾರೆ. ಆವಾಗ ಇವರೇನು ಮಾಡ್ತಾರೆ, ಭೂಮಿ ವೆಬ್ಸೈಟ್ಗೆ ಹೋಗಿ ಯಾವುದೋ ಒಂದು ಲ್ಯಾಂಡ್ ಡಾಕ್ಯುಮೆಂಟ್ ರ್ಯಾಂಡಮ್ ಆಗಿ ಡೌನ್ಲೋಡ್ ಮಾಡಿಕೊಂಡು ಆ ಲ್ಯಾಂಡ್ ಡಾಕ್ಯುಮೆಂಟಲ್ಲಿ ಅವರ ಹೆಸರು ತೊಗೊಳ್ತಾರೆ. ಆ ಹೆಸರನ್ನು ನೋಡಿಕೊಂಡು ಯಾವುದೋ ಒಂದು ಆಧಾರ್ ತೊಗೊಂಡು ರ್ಯಾಂಡಮ್ ಆಗಿ ಆ ನಂಬರ್ ಚೇಂಜ್ ಮಾಡಿಕೊಂಡು ಆ ಹೆಸರು ಕೂಡ ಚೇಂಜ್ ಮಾಡಿಕೊಂಡು ಆಧಾರಲ್ಲಿ ಏನು ಹೆಸರಿದೆ ಆ ಹೆಸರನ್ನು ಬರ್ಕೊಂಡು ಈ ಶ್ಯೂರಿಟಿ ಅವರ ಫೋಟೋ ಕಟ್ ಮಾಡಿ ಅಲ್ಲಿ ಎಡಿಟ್ ಮಾಡ್ತಾರೆ. ಸೊ ಆ ಫೋಟೋ ತೊಗೊಂಡು ಕೋರ್ಟಿಗೆ ಹೋಗಿ ಅವರು ಇದು ನಂದೇ ಲ್ಯಾಂಡು ನಾನೇ ಶ್ಯೂರಿಟಿ ಅಂತೇಳಿ ಆಧಾರ್ ಕೊಟ್ಬಿಟ್ಟು ಆಧಾರ್ ಒಟ್ಟಿಗೆ ಲ್ಯಾಂಡ್ ಡಾಕ್ಯುಮೆಂಟು ಕೊಡ್ತಾರೆ. ಸೊ ಕೋರ್ಟ್ನವರು ಕೂಡ ಅವರಿಗೆ ವಿಷಯ ಗೊತ್ತಾದ ಮೇಲೆ ಒಂದು ಮಾಡ್ಕೊಂಡಿದ್ದಾರೆ. ಅವರು ಈ ಮೊದಲು ಏನು ಮಾಡ್ತಾಯಿದ್ರು, ಒಬ್ಬನೇ ಹೋಗಿ ಭಾಳಷ್ಟು ಜಾಮೀನು ಕೊಡ್ತಾ ಇದ್ದಿದ್ದಕ್ಕೆ ಈ ರೀತಿ ಮಾಡಬಾರ್ದು ಅಂತ ಹೇಳಿ ಅವರು ಒಂದು ಸಿಸ್ಟಮ್ ಸ್ಟಾರ್ಟ್ ಮಾಡಿಕೊಂಡು ಆ ಸಿಸ್ಟಮಲ್ಲಿ ಒಂದು ಆಧಾರ್ ಇದ್ದವರು ಒಂದು ಆಧಾರ್ ನಂಬರ್ಗೆ ಒಂದೇ ಶ್ಯೂರಿಟಿ ಕೊಡಲಿಕ್ಕೆ ಅವಕಾಶ ಇದೆ ಅಂತೇಳಿ ಒಂದು ಸಿಸ್ಟಮ್ ಮಾಡ್ಕೊಂಡಿದ್ದಾರೆ. ಸೊ ಅವರು ಅದನ್ನು ಬೈಪಾಸ್ ಮಾಡೋದಕ್ಕೋಸ್ಕರ ಒಬ್ಬನೇ 5-6 ಆಧಾರ್ ಕ್ರಿಯೇಟ್ ಮಾಡಿಕೊಂಡು 5-6 ನಂಬರ್ಸಲ್ಲಿ 5-6 ಹೆಸರಲ್ಲಿ ಹೋಗಿ ಆ ಸಿಸ್ಟಮ್ ಬೈಪಾಸ್ ಮಾಡಿ ಇದನ್ನೇ ಕಂಟಿನ್ಯೂ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಈಗಾಗಲೇ ಈ ವಿಷಯ ಸಂಬಂಧಪಟ್ಟು 2 ಅರೆಸ್ಟ್ ಮಾಡಿ ಕಸ್ಟಡಿಗೆ ತಗೊಳ್ಳಲಾಗಿದೆ. ಹಾಗೆ ಇನ್ನೊಂದು 3 ಜನ ಈಗ ವಶಕ್ಕೆ ತೊಗೊಂಡಿದ್ವಿ, ಅವರನ್ನು ಕೂಡ ದಸ್ತಗಿರಿ ಮಾಡಲಾಗುವುದು. ಸುಮಾರು ಒಂದು 10 ಜನರನ್ನು ತೊಗೊಂಡು ದಕ್ಷಿಣ ಕನ್ನಡ, ಉಡುಪಿ ಜಿಲ್ಲೆಗಳಲ್ಲಿ ಭಾಳ ಕೇಸಸಲ್ಲಿ ಈ ರೀತಿ ಮಾಡಿದ್ದಾರೆ ಅಂತ ಗೊತ್ತಾಗಿದೆ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಎಸ್ಪೆಷಲಿ ಒಂದು ಮರ್ಡರ್ ಕೇಸಲ್ಲಿ ಕೂಡ ಈ ರೀತಿ ಒಬ್ಬನು ಜಾಮೀನು ಪಡೆದಿದ್ದಾನಂತ ಗೊತ್ತಾಗಿದೆ. ಅದೇ ರೀತಿ ಒಂದು SC/ST ಕೇಸಲ್ಲಿ ಕೂಡ ಅಟ್ರಾಸಿಟಿ ಕೇಸಲ್ಲಿ ಕೂಡ ಜಾಮೀನು ಪಡೆದಿದ್ದಾರೆ. ಉಡುಪಿಯಲ್ಲಿ ಒಂದು 10 ಪ್ರಕರಣದಲ್ಲಿ ಇದೇ ರೀತಿಯಾಗಿದೆ. ಇದೇ ಇನ್ಫಾರ್ಮೇಷನ್ ಅವ್ರ ಜೊತೆ ಹಂಚ್ಕೊಳ್ಳಲಾಗುವುದು, ಅಲ್ಲಿ ಕೂಡ ಪ್ರಕರಣ ದಾಖಲಾಗುತ್ತೆ. ಈ ನಾವು ಫಸ್ಟ್ ಕೇಸ್ ಮಾಡಿದ ನಂತರ ಏನಾಗಿದೆ, ಒಬ್ಬರು ಪಬ್ಲಿಕ್ ಅವರಿಗೆ ಬಂದಂಥ ಅನುಮಾನದ ಮೇಲೆ ಅವರು ಚೆಕ್ ಮಾಡಿಕೊಂಡಿದ್ದಾರೆ RTC. ಅವರ RTCಯನ್ನು ಚೆಕ್ ಮಾಡಿಕೊಂಡಿದ್ದಾಗ ಒಬ್ಬರು ಫೇಕ್ ಶ್ಯೂರಿಟಿ ಅವರ ಜಮೀನನ್ನು ಕೊಟ್ಬಿಟ್ಟು ಶ್ಯೂರಿಟಿ ಕೊಟ್ಟು ಕೋರ್ಟ್ನವ್ರಿಗೆ ಆ ವಿಷಯ ಇವರು ಮೋಸ ಮಾಡಿದ್ರಿಂದ ಅವರೇ ಶ್ಯೂರಿಟಿ ಅಂತ ಅಂದ್ಕೊಂಡು ಆ ಲ್ಯಾಂಡ್ ಅಟ್ಯಾಚ್ ಮಾಡಿಬಿಟ್ಟಿದ್ದಾರೆ. ಸೊ ಈಗ ಅವರು ಅದನ್ನು ತಂದು ಕೋರ್ಟಲ್ಲಿ ಅಪೀಲ್ ಮಾಡಿಕೊಂಡಿದ್ದಾರೆ. ಆ ಸಂಬಂಧ ಕೂಡ ಒಂದು ಹೊಸ ಪ್ರಕರಣ ದಾಖಲಾಗಿದೆ.